ತುಮಕೂರಿನಲ್ಲಿ ದಲಿತ ಶೋಷಿತ ತಳ ಸಮುದಾಯಗಳ ಅಭ್ಯುದಯಕ್ಕಾಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ SC/ST ಉಪಯೋಜನಾ ಕಾಯ್ದೆಯನ್ನು 2022-23ನೇ ಸಾಲಿನ ಬಜೆಟ್ನಲ್ಲಿ ಸೇರಿಸಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ DS4 ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ DS4 ಮುಖಂಡ ಸತೀಶ್ ಕಂಟಲಗೆರೆ, ಸರ್ವಧರ್ಮ ಸಹಿಷ್ಣುತೆಯಿಂದ ಸ್ವಾಭಿಮಾನದಿಂದ ಸಮಾನವಾಗಿ ಬದುಕುತ್ತಿರುವ ಈ ಭಾರತದಲ್ಲಿ SC/ST ಸಮುದಾಯಗಳಿಗೆ ಸ್ವಾತಂತ್ರ್ಯ ನಂತರ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ಸಾಮಾಜಿಕ ಕಳಕಳಿಯಿಂದ ಸಂವಿಧಾನದಡಿಯಲ್ಲಿ ಎಲ್ಲಾ ಸಮುದಾಯಗಳು ಜಾತಿ ಧರ್ಮಗಳ ಒಳಿತಿಗಾಗಿ ಮೀಸಲಾತಿ ಇಟ್ಟಿದ್ದಾರೆ. ಆದರೆ ಇತ್ತೀಚಿನ ಆಳುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಳ ಸಮುದಾಯಗಳ ವೋಟ್ ಬ್ಯಾಂಕ್ ಬಳಸಿಕೊಂಡು ಅವರ ಅಭಿವೃದ್ಧಿ ಯೋಜನೆಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಕೂಡಲೇ ಸರ್ಕಾರಗಳು ತಮ್ಮ ಬಜೆಟ್ನಲ್ಲಿ SC/ST ಸಮುದಾಯಗಳಿಗೆ ಮೀಸಲಿಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆ ವೇಳೆ ಶಿರಾ ತಾಲೂಕಿನ ರಂಗನಾಥ್, ಶಿವಾಜಿನಗರದ ತಿಪ್ಪೇಸ್ವಾಮಿ, ಕಾರೆಹಳ್ಳಿ ರಂಗನಾಥ್, ಚೈತ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಮಾನ್ಯ ಜಿಲ್ಲಾ ನಾಯಕರಾದಂಥ ಗೌರವಾನ್ವಿತ ಶ್ರೀ ಕಂಟಲಗೆರೆ ಸತೀಶ್ ಅಣ್ಣನವರಿಂದ ಈ ದಿನ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಮನವಿಗಳನ್ನು ಕೊಡ್ತಿದ್ದೇವೆ. ಆ ಮನವಿಗಳೇನೆಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ SC/ST ಈ ದೇಶದಲ್ಲಿ ಸರ್ವಧರ್ಮ ಸಹಿಷ್ಣುತೆಯಿಂದ ಸ್ವಾಭಿಮಾನದಿಂದ ಬದುಕ್ತಾ ಇರೋ ಈ ನಮ್ಮ ಭಾರತದಲ್ಲಿ ಪರಿಶಿಷ್ಟ ಜಾತಿ ವರ್ಗಕ್ಕೆ ತಳ ಸಮುದಾಯಗಳಿಗೆ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಒಂದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಸಾಮಾಜಿಕ ಕಳಕಳಿಯಿಂದ ಒಂದು ಸಂವಿಧಾನ ಬರೆದು ಇದರಲ್ಲಿ ಎಲ್ಲ ಸಮುದಾಯಗಳ, ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ ಒಳಿತಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಒಂದು ಸಂವಿಧಾನ ಬರೆದು ಅದರಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ದೇಶದಲ್ಲಿ ರಾಜ್ಯಗಳಲ್ಲಿ ಆಡಳಿತ ಮಾಡತಕ್ಕಂಥ ರಾಜಕೀಯ ಪಕ್ಷಗಳು ತಳ ಸಮುದಾಯಗಳ ವೋಟ್ ಬ್ಯಾಂಕ್ ಮಾಡ್ಕೊಂಡು ಸಮುದಾಯಗಳ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಈ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಆಡಳಿತದಲ್ಲಿರ್ತಕ್ಕಂಥ ಕೇಂದ್ರದ BJP ಸರ್ಕಾರ ಮತ್ತು ರಾಜ್ಯದ BJP ಸರ್ಕಾರಗಳಿಗೆ SC/STಗಳಿಗೆ ಉಪಯೋಜನೆ ಹಾಗೂ ಅನುದಾನಗಳನ್ನು ಹೆಚ್ಚಿಗೆ ಕೊಡಲಿ ಅಂತ ನಾವಿವತ್ತು ಒತ್ತಾಯ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಇವತ್ತು ಈ ಕೊಟ್ಟ ಮನವಿ ಪತ್ರವನ್ನು ಸ್ವೀಕರಿಸಿದ್ದೇವೆ. ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ರಜೆ ಮೇಲಿದ್ದಾರೆ. ಆದಾಗ್ಯೂ ಕೂಡ ನಿಮ್ಮ ಬೇಡಿಕೆಗಳ ಪತ್ರವನ್ನು ಮತ್ತೆ ತಲುಪಿಸಿದ್ದೀರ. ಇದರಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾವು ಕೂಡ ಕಾರ್ಮಿಕ ಅದಾಲತ್ಗಳನ್ನು ನಡೆಸಿ ಕೋವಿಡ್ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಬಂದಂಥ ಮನವಿ ಪತ್ರಗಳನ್ನು ನಾವು ಈಗಾಗಲೇ ಮಂಡಳಿಗೆ ಸಲ್ಲಿಸ್ಬಿಟ್ಟಿದ್ದೀವಿ. ಮಂಡಳಿಯಿಂದಲೂ ಕೂಡ ಒಂದು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದು, ಯಾರ್ಯಾರು ಕೋವಿಡ್ ಪರಿಹಾರ ಬಂದಿಲ್ಲ ಅವರಿಗೆ ಒಂದು ಪೀರಿಯಡ್ನ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಈ ಅವಧಿಯಲ್ಲೂ ಕೂಡ ಇನ್ನು ಉಳಿದವರು ಯಾರಾದರೂ ಇತ್ತು ಅಂದರೆ ಅವರ ಮಾಹಿತಿಯನ್ನು ಸಂಗ್ರಹಿಸಿ ಬೋರ್ಡ್ ಕಳಿಸಿ ಅಂತ ಹೇಳಿದರು. ಈ ಒಂದು ವಿಚಾರವನ್ನು ನಾವು ಬೋರ್ಡ್ ಗಮನಕ್ಕೆ ತಂದಿದ್ದೀವಿ. ಈಗಾಗಲೇ ತುಮಕೂರು ಜಿಲ್ಲಾ ಪರವಾಗಿ ಮಾತಾಡೋದಾದರೆ, ನಮ್ಮಲ್ಲಿ ಬಹುತೇಕ ಕ್ಲೈಮ್ ಅರ್ಜಿಗಳು ಎಲ್ಲ ವಿಲೇವಾರಿ ಆಗಿರೋದು ನಿಮ್ಮ ಗಮನಕ್ಕೂ ಬಂದಿದೆ. ನಿಮ್ಮ ಗಮನಕ್ಕೆ ಬಂದಿದೆ. ನೀವು ಆವಾಗ ಬಂದ್ಬಿಟ್ಟು ಕಚೇರಿಗೆ ಬಂದ್ಬಿಟ್ಟು ವಿಚಾರಿಸ್ಕೊಂಡು ಹೋಗ್ತಾ ಇದ್ದೀರಾ. ಯಾವುದಾದ್ರೂ ಪೆಂಡಿಂಗ್ ಇತ್ತು ಅಂತಂದರೆ ಶೀಘ್ರವಾಗಿ ವಿಲೇವಾರಿ ಆಗಲಿಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನು ನಮ್ಮ ಕಾರ್ಮಿಕ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ವಿಲೇವಾರಿ ಮಾಡಲಿಕ್ಕೆ ನಾವು ಕ್ರಮ ಖಂಡಿತವಾಗ್ಲೂ ತಗೊಳ್ತೀವಿ. ಬೋಗಸ್ ಕಾರ್ಡ್ಗಳಿಗೆ ನಿಯಂತ್ರಣ ಹಾಕಿ ಅಂತ ತಾವು ಹೇಳಿದ್ದೀರಿ. ಇದು ನಮಗೆ ತುಂಬ ಇಂಪಾರ್ಟೆಂಟು. ಕಟ್ಟಡ ಕಾರ್ಮಿಕ ಫಲಾನುಭವಿ ಅಂತ ಏನಿರ್ತಾನೆ, ಸರ್ಕಾರದ ಸೌಲಭ್ಯ ಸವಲತ್ತು ಈ ತುಮಕೂರು ಜಿಲ್ಲೆಯ ಈ ಗಡಿ ಭಾಗದಲ್ಲಿರೋ ಕಟ್ಟ ಕಡೆಯ ಫಲಾನುಭವಿಗೂ ತಲುಪಬೇಕು ಅನ್ನೋದೇ ನಮ್ಮ ಆಸೆ, ಮತ್ತು ನಮ್ಮ ಆಶಯ ಕೂಡ ಅದೇ ಆಗಿರ್ತದೆ. ಯಾವುದೇ ಕಾರಣಕ್ಕೂ ಈ ಬೋಗಸ್ ಕಾರ್ಡ್ಗಳಿಗೆ ನೀವು ಕೂಡ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ಬೋಗಸ್ ಕಾರ್ಡ್ಗಳಿಗೆ ಯಾವುದೂ ಎನ್ಕರೇಜ್ ಮಾಡಬೇಡಿ. ನಿಮ್ಮ ಗಮನಗಳಿಗೆ ಏನಾದರೂ ಬಂತು ಬೋಗಸ್ ಕಾರ್ಡ್ಗಳಿದ್ದಾವೆ ಅಂತ ನಮ್ಮ ಗಮನಕ್ಕೆ ತನ್ನಿ. ಖಂಡಿತವಾಗೂ ಅಂಥ ಬೋಗಸ್ ಕಾರ್ಡ್ಗಳಿಗೆ ಕಡಿವಾಣ ಹಾಕಿ ಹಾಕ್ತೀವಿ. ಇನ್ನು ಮುಂದುವರೆದು ಹೇಳೋದಾದರೆ,
ನೀವು ಕೊಟ್ಟಿರೋ ಮನವಿ ಪತ್ರಗಳನ್ನ ನಾವು ಮಂಡಳಿಗೆ ಖಂಡಿತವಾಗ್ಲೂ ಕಳಿಸ್ತೀವಿ. ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ ನಮ್ಮ ಮಂಡಳಿಯವರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.